ಕೊರೋನಾ ಎಮರ್ಜೆನ್ಸಿ ಹಿನ್ನೆಲೆ ಉಡುಪಿಯಲ್ಲಿ ಸೆಕ್ಷನ್ 144 ಜಾರಿಯಾಗಿದ್ದು ಉಡುಪಿ ಸಂಪೂರ್ಣ ಸ್ತಬ್ಧವಾಗಿದೆ. ಇನ್ನು ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಸಿಟಿ ರೌಂಡ್ಸ್ ಕೈಗೊಂಡಿದ್ದು ಮಾಲ್ಗಳು ಮತ್ತು ತರಕಾರಿ ಶಾಪ್ಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಿಲಯನ್ಸ್, ಕೆನರಾ ಮಾಲ್, ಬಿಗ್ ಬಜಾರ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ಜಿಲ್ಲಾಧಿಕಾರಿಗೆ ಎಸ್ಪಿ ವಿಷ್ಣುವರ್ಧನ್ ಪೊಲೀಸ್ ಸಿಬ್ಬಂದಿಗಳು ಸಾಥ್ ನೀಡಿದರು. ಇನ್ನು ಈ ವೇಳೆ ಬಿಗ್ ಬಜಾರ್ ಮ್ಯಾನೇಜರ್ನನ್ನ ತರಾಟೆಗೆ ತೆಗೆದುಕೊಂಡ ಡಿಸಿ ಹವಾನಿಯಂತ್ರಿತ ವ್ಯವಸ್ಥೆ ಚಾಲ್ತಿಯಲ್ಲಿದ್ದದನ್ನ ಕಂಡು ಸಿಡಿಮಿಡಿಗೊಂಡರು. ಅಷ್ಟೇ ಅಲ್ಲದೆ ತರಕಾರಿ ಬೆಲೆ ಏರಿಕೆ ಮಾಡಲಾಗಿತ್ತು. ಇನ್ನು ಜಿಲ್ಲಾಧಿಕಾರಿಗಳು ಈ ಕುರಿತು ಮ್ಯಾನೇಜರ್ನನ್ನ ಪ್ರಶ್ನಿಸಿದಾಗ ಆತ ಉಡಾಫೆ ಉತ್ತರ ನೀಡಿದ್ದಾನೆ. ಇದರಿಂದ ಕೋಪಗೊಂಡ ಜಿಲ್ಲಾಧಿಕಾರಿಗಳು ಈತನನ್ನು ಅರೆಸ್ಟ್ ಮಾಡಿ ನಾನೇ ಕಂಪ್ಲೇಂಟ್ ಕೊಡುತ್ತೇನೆ ಎಂದು ಪೊಲೀಸರಿಗೆ ಸೂಚನೆ ನೀಡಿದ್ದಾರೆ. ಇನ್ನು ತರಕಾರಿ ಶಾಪ್ನಲ್ಲಿ ಸ್ಯಾನಿಟೈಸರ್ ಬಳಕೆ ಇಲ್ಲದನ್ನ ಕಂಡು ಕೋಪಗೊಂಡಂತಹ ಜಿಲ್ಲಾಧಿಕಾರಿಗಳು ಸ್ವಚ್ಛತೆಯ ಪಾಠ ಮಾಡಿದ್ದಾರೆ. ಇನ್ನು ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಎಚ್ಚರಿಸಿದ್ದಾರೆ. ಇನ್ನು ಉಡುಪಿ ಜಿಲ್ಲೆಯಾದ್ಯಂತ ಲಾಕ್ಡೌನ್ಗೆ ಭಾರಿ ಬೆಂಬಲ ವ್ಯಕ್ತವಾಗಿದೆ. ತರಕಾರಿ, ದಿನಸಿ, ಮೆಡಿಕಲ್, ಹಾಲಿನ ಅಂಗಡಿ ಹೊರತುಪಡಿಸಿ ಎಲ್ಲವೂ ಕೂಡ ಬಂದ್ ಆಗಿದೆ. ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಗೆ ಸಿಟಿಯಲ್ಲಿ ರೌಂಡ್ಸ್ ಹೊಡೆದ ಜಿಲ್ಲಾಧಿಕಾರಿಗಳು ಕಳ್ಳ ವ್ಯಾಪಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಇನ್ನು ರಸ್ತೆಯಲ್ಲಿ ಕೇವಲ ಬೆರಳೆಣಿಕೆಯ ವಾಹನಗಳು ಸಂಚರಿಸಿದ್ದು ಪೊಲೀಸರು ವಿಚಾರಿಸಿ ಅನಾವಶ್ಯಕವಾಗಿ ಅಡ್ಡಾಡದಂತೆ ವಾರ್ ಮಾಡಿದ್ದಾರೆ. ಇನ್ನು ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿದ್ರೆ ಕೇಸ್ ದಾಖಲು ಮಾಡುವುದಾಗಿ ಎಚ್ಚರಿಸಿದ್ದಾರೆ. ತರಕಾರಿ ಮಾರಾಟ ಇಂಪಾರ್ಟೆಂಟ್, ಜೀವ ಇಂಪಾರ್ಟೆಂಟ್. ಮತ್ತೆ ಜೀವಕ್ಕಿಂತ ದೊಡ್ಡದು ಇನ್ನೇನಿದೆ ಅಲ್ವಾ? ಜೀವ ಫಸ್ಟ್ ಅಲ್ವಾ? ಜೀವ ಫಸ್ಟ್, ಆಮೇಲೆ ವ್ಯಾಪಾರ. ಎಲ್ಲಿ ಮ್ಯಾನೇಜರ್ ಯಾರು ಬೇಸಿ ಹಾಕಿದ್ರ? ಇವ್ರು ಒಳಗೆ ತಗೊಂಡಿದ್ರಿ ಸುಮ್ಮನೆ ಈ ಥರದೆಲ್ಲ ಇದ್ರೆ ಯಾರು ಒಳಗೆ ತಗೊಳ್ಳೋದಿಲ್ಲ. ಜೂರಿಸ್ಡಿಕ್ಷನ್ ಇನ್ಸ್ಪೆಕ್ಟರ್ ಯಾರು? ಶಕ್ತಿ ನಾನು ನೋಡ್ಲಿಕ್ಕೆ ನೀವು ಇಂಥವ್ರನ್ನೆಲ್ಲ ಇಟ್ಕೊಂಡ್ರೆ ಏನ್ರಿ ಮಾತಾಡ್ತೀರಿ? ಗೌರ್ಮೆಂಟ್ ಆದೇಶ ಪಾಲನೆ ಮಾಡೋಕ್ಕಾಗೋದಿಲ್ಲ ನಿಮಗೆ? ಏನು ಅನ್ಕೊಂಡಿದ್ದೀರಿ ನೀವು? ಏನು ಫ್ಯಾನು? ಇವ್ರನ್ನ ಒಳಗೆ ತಗೊಳ್ರಿ. ಅವರು ಯೂಸ್ಲೆಸ್, ಯಾವುದೋ ಆದೇಶ ಪಾಲನೆ ಮಾಡೋದಿಲ್ಲ. ಯಾರು ಕಂಪ್ಲೇಂಟ್ ಬೇಕಾ? ಒಂದು ಕಂಪ್ಲೇಂಟ್ ಕೊಡ್ರಿ. ಒಳಗೆ ತಗೊಳ್ಳಿ, ಎಸಿ ಆಫ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ನಾಟಕ ಆಡ್ತೀರ ನೀವು? ಯಾವ ಮೂಡು ಇಲ್ಲ. ಇಲ್ಲ, ನಿಮ್ದು ನಾಟಕ ಅವತ್ತಿಂದ ನೋಡ್ತಾ ಇದ್ದೀನಿ ನಾನು. ಇಲ್ಲಿ ಸ್ಯಾನಿಟೈಸರ್ ಎಲ್ಲಿ ಇಟ್ಟಿದ್ರಿ? ಒಂದು 8 ಸಲ ಕ್ಲೀನ್ ಮಾಡ್ತಾ ಇದ್ದೀವಿ. ಇಟ್ಟಿದ್ರ ನೀವು? ಸ್ಯಾನಿಟೈಸರ್ ಇಟ್ಟಿದ್ರ? ಕೈ ವಾಶ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಇಲ್ಲಿ ಎಲ್ಲ ವಾಶ್ ಮಾಡ್ತೀವಿ. ಸೆಕೆಂಡ್ ಫ್ಲೋರ್ ಕಟ್ಟಿದ್ದೀವಿ. ಫ್ಯಾಷನ್ ಮಾಡ್ತಾ ವಾಟರ್ ತೋರಿಸ್ತೀನಿ. ಯಾರು ನೀವು? ಕಸ್ಟಮರಾ? ಇದು ಎಸ್ ಪಿ ಅವರು ಸರ್ ಏನು ನಡೆಸೋದಿಲ್ಲ. ಇದು ಕ್ಲೋಸ್ ಮಾಡೋದು ಒಳ್ಳೇದು. ಅಲ್ಲಿ ಟೀಮ್ಸ್ 49, ಇಲ್ಲಿ 145. ಯಾರು ರೇಟ್ ಹಾಕಿದ್ಯಾರು? ಸರಿ, ಯಾರು ಹಾಕಿ? ಸುನೀಲ್, ಆಮೇಲೆ ಕಸ್ಟಮರು ಸರಿಯಾಗಿ